ಎಲ್ಲರಿಗೂ ನಮಸ್ಕಾರಗಳು. ಶಕ್ತಿಯಿಂದ ನಾವು ಜೀವನದಲ್ಲಿ ಎಲ್ಲವನ್ನು ಸಾಧಿಸಲು ಸಾಧ್ಯವಿಲ್ಲ. ಕೆಲವು ಸಂದರ್ಭಗಳಲ್ಲಿ ಶಕ್ತಿಗಿಂತ ಯುಕ್ತಿಯು ನಮ್ಮನ್ನು ಅಪಾಯದಿಂದ ರಕ್ಷಿಸುತ್ತದೆ. ಈ ಮಾತನ್ನು ತಿಳಿಸಲಿರುವ ಕಥೆಯೊಂದನ್ನು ನಿಮ್ಮ ಮುಂದೆ ಹೇಳಬಯಸುತ್ತೇನೆ. ಒಂದು ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಬ್ಬಳು ಅಜ್ಜಿಯು ವಾಸವಾಗಿದ್ದಳು. ಅವಳು ತುಂಬಾ ತೆಳ್ಳಗಿದ್ದಳು. ಆ ಅಜ್ಜಿಯು ಬುದ್ಧಿವಂತಿಯಾಗಿದ್ದಳು. ಆ ಅಜ್ಜಿಗೆ ಒಂದು ದಿನ ತನ್ನ ಮಗಳನ್ನು ನೋಡಲು ಪಕ್ಕದ ಹಳ್ಳಿಗೆ ಹೋಗಲು ಆಸೆಯಾಯಿತು. ಅಜ್ಜಿಯು ನಿಧಾನವಾಗಿ ನಡೆಯುತ್ತಾ ಹೊರಟಳು. ಆ ದಾರಿಯು ಒಂದು ದಟ್ಟವಾದ ಕಾಡಿನ ಮಧ್ಯದಲ್ಲಿ ಹೋಗುತ್ತದೆ. ಅಜ್ಜಿಯು ಹೋಗುತ್ತಿರುವಾಗ ಒಂದು ಹುಲಿಯನ್ನು ನೋಡುತ್ತಾಳೆ. ಏ ಅಜ್ಜಿ, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ? ನಾನು ನಿನ್ನನ್ನು ತಿನ್ನುತ್ತೇನೆ ಎಂದು ಹುಲಿ ಹೇಳಿತು. ಏ ಹುಲಿಯಣ್ಣ, ನನ್ನನ್ನು ತಿನ್ನಬೇಡ. ನನ್ನನ್ನು ತಿಂದರೆ ನಿನಗೆ ಏನು ಸಿಗುವುದಿಲ್ಲ. ನಾನು ಮಗಳ ಮನೆಗೆ ಹೋಗ್ತೀನಿ, ತುಪ್ಪ ರೊಟ್ಟಿ ತಿಂತೀನಿ, ದಪ್ಪ ಆಗ್ತೀನಿ, ಆಗ ತಿಂತೀಯ ಎಂದು ಅಜ್ಜಿ ಭಯದಿಂದ ಹೇಳಿದಳು. ಹುಲಿಯು ಯೋಚನೆ ಮಾಡಿತು. ಮತ್ತೆ ತಿಂದರೆ ತುಂಬಾ ಮಾಂಸ ಸಿಗುತ್ತದೆ. ಹುಲಿಯು ಅಲ್ಲಿಂದ ಹೊರಟು ಹೋಯಿತು. ಅಜ್ಜಿಯು ತನ್ನ ಮಗಳ ಮನೆಗೆ ತಲುಪಿದಳು. ಅಲ್ಲಿ ಒಂದು ತಿಂಗಳು ಇರುತ್ತಾಳೆ. ಅಲ್ಲಿ ಚೆನ್ನಾಗಿ ಊಟ ತಿಂಡಿ ಮಾಡಿ ನಿಜವಾಗಿಯೂ ಸ್ವಲ್ಪ ದಪ್ಪವೂ ಆಗುತ್ತಾಳೆ. ಈಗ ಅಜ್ಜಿಗೆ ಅಲ್ಲಿಂದ ಹೊರಡುವ ಸಮಯ ಬಂದಿತು. ಏ ಮಗಳೇ, ನಾನು ಕಾಡಿನಲ್ಲಿ ಹೋದರೆ ನನ್ನನ್ನು ಹುಲಿಯು ತಿನ್ನುತ್ತದೆ. ಅವಳ ಮಗಳು ಸ್ವಲ್ಪ ಯೋಚಿಸಿದಾಗ ಒಂದು ಉಪಾಯ ಹೇಳುತ್ತದೆ. ಒಂದು ದೊಡ್ಡದಾದ ಕುಂಬಳಕಾಯಿಯನ್ನು ತಂದು ಅದರ ಒಳಗಿನ ತೃಣನ್ನೆಲ್ಲ ತೆಗೆದು ಅಜ್ಜಿಗೆ ಕುಂಬಳಕಾಯಿ ಒಳಗೆ ಸೇರಲು ಹೇಳುತ್ತಾಳೆ. ಅಜ್ಜಿಯು ಕುಂಬಳಕಾಯಿ ಒಳಗೆ ಸೇರಿ ಕಾಡಿನಲ್ಲಿದ್ದ ಹುಲಿ ಬಳಿಗೆ ತಲುಪಿದಳು. ಏ ಕುಂಬಳಕಾಯಿ, ನಿನ್ನೊಬ್ಬಳು ಅಜ್ಜಿಯನ್ನು ನೋಡಿದ್ದೀಯಾ ಎಂದು ಹುಲಿ ಕೇಳಿತು.